ಆದೂರಿನ ಶಾಲೆಯಲ್ಲಿ ರ್ಯಾಗಿಂಗ್ ವಿವಾದ, 2 ಪ್ರದೇಶಗಳ ನಡುವೆ ಸಂಘರ್ಷ, ಹಲವು ಮಂದಿ ಗಾಯ. ಆದೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ರ್ಯಾಗಿಂಗ್ ಘಟನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ನಡುವಿನ ಜಗಳವು 2 ಸ್ಥಳಗಳ ನಡುವಿನ ಸಾರ್ವಜನಿಕ ಘರ್ಷಣೆಗೆ ಕಾರಣವಾಗಿದ್ದು, ಶೀಘ್ರದಲ್ಲೇ ಪರಿಹಾರ ಕಂಡುಕೊಳ್ಳದಿದ್ದರೆ ಪರಿಸ್ಥಿತಿ ಗಂಭೀರವಾಗಲಿದೆ ಎಂದು ಗುಪ್ತಚರ ಇಲಾಖೆ ವರದಿ ಮಾಡಿದೆ. ಗುರುವಾರ ಸಂಜೆ ಮುಳ್ಳೇರಿಯ ಜುಮಾ ಮಸೀದಿಯಿಂದ ಮಗ್ರಿಬ್ ಪ್ರಾರ್ಥನೆ ಮುಗಿಸಿ ಹೊರಬಂದ 3 ಜನರ ಮೇಲೆ ದಾಳಿ ನಡೆಸಿದಾಗ ಪರಿಸ್ಥಿತಿ ಕೈಮೀರುವ ಭೀತಿ ಉಂಟಾಗಿತ್ತು. ಸಿಎ ನಗರದ ಆದೂರಿನ ಆಸಿಫ್, ಪೂತಪಾಲಂತ ರಹೀಸ್ ಮತ್ತು ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸಿಫ್ ಮತ್ತು ರಹೀಸ್ರನ್ನ ಕುಂಬಳ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಮತ್ತು 3ನೇ ವ್ಯಕ್ತಿಯನ್ನ ಚೆಂಗಳದ ಸಹಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬುಧವಾರ ರಾತ್ರಿ 10:30ಕ್ಕೆ ಮುಳ್ಳೇರಿಯಾದ ಮದೀನಾ ಹೋಟೆಲ್ ಬಳಿ ನಡೆದ ದಾಳಿಯಲ್ಲಿ ಮುಳ್ಳೇರಿಯಾದ ಸುಲೈಮಾನ್ ಸಬೀತ್ ಮತ್ತು ಮುಳ್ಳೇರಿಯಾದ ಪೃಥ್ವಿನ್ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಆದೂರು ಪೊಲೀಸರು ತಾಜುದ್ದೀನ್, ಸತ್ತಾರ್, ಫೈಸಲ್, ಅನ್ಸಾಫ್, ಶೌಕತ್, ರಪ್ಪಿ, ಆಶಿಕ್, ಅಕ್ಸಲ್ ಮತ್ತು ಆಸಿಫ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ. ಆಸಿಫ್ ಮತ್ತು ಇತರ 2 ಮೇಲೆ ಭಾನುವಾರ ಹಲ್ಲೆ ನಡೆಸಲಾಯಿತು. ಆದೂರು ಶಾಲೆಯಲ್ಲಿ +1 ಮತ್ತು +2 ವಿದ್ಯಾರ್ಥಿಗಳ ನಡುವೆ ರ್ಯಾಗಿಂಗ್ ವಿಚಾರದಲ್ಲಿ ಘರ್ಷಣೆ ನಡೆದಾಗ ತೊಂದರೆ ಪ್ರಾರಂಭವಾಯಿತು ಎಂದು ಹೇಳಲಾಗಿದೆ. ನಂತರ ಈ ವಿಷಯ 2 ಪ್ರದೇಶಗಳ ಜನರ ನಡುವಿನ ವಿವಾದಕ್ಕೆ ತಿರುಗಿದೆ. ರ್ಯಾಗಿಂಗ್ ಮಾಡಿದ ವಿದ್ಯಾರ್ಥಿನಿಯನ್ನ ಆ ದಿನ ಶಾಲೆಯಿಂದ ಹೊರಹಾಕಲಾಯಿತು. ಈ ಪ್ರತಿಭಟನೆಯಲ್ಲಿ ಮುಳ್ಳೇರಿಯಲ್ಲಿ ನಡೆದ ಉಪಜಿಲ್ಲಾ ಕಲೋತ್ಸವ ಸಂದರ್ಭದಲ್ಲಿ ಹೊರಹಾಕಲ್ಪಟ್ಟ ವಿದ್ಯಾರ್ಥಿಯ ಗುಂಪು ಮತ್ತು ಎದುರಾಳಿ ಗುಂಪು ಘರ್ಷಣೆ ನಡೆಸಿತು. ನಂತರ ಆದೂರು ಪೊಲೀಸರು ಮಧ್ಯಪ್ರವೇಶಿಸಿ 2 ಪಕ್ಷಗಳನ್ನು ಚರ್ಚೆಗೆ ಕರೆದು ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಪರಿಹರಿಸಿದರು. ಸ್ವಲ್ಪ ಸಮಯದ ನಂತರ ಶಾಲೆಯಲ್ಲಿ ರ್ಯಾಗಿಂಗ್ ಸಮಸ್ಯೆಗೆ ಸಂಬಂಧಿಸಿದ ಸಣ್ಣ ಸಂಘರ್ಷವು 2 ಪ್ರದೇಶಗಳ ಜನರ ನಡುವೆ ದೊಡ್ಡ ಘರ್ಷಣೆಗೆ ಕಾರಣವಾಯಿತು.